ಸಣ್ಣ ನೀರಾವರಿ ಮತ್ತು ಅಂತರ್ಜಲ ಅಭಿವೃದ್ಧಿ ಇಲಾಖೆ ಪಶ್ಚಿಮ ವಾಹಿನಿ ಯೋಜನೆಯಡಿ ಕಣಿಯೂರು ಗ್ರಾಮದ ಪರಡಾಲ ಎಂಬಲ್ಲಿ 997 ಲಕ್ಷ ಅನುದಾನದಲ್ಲಿ ಸೇತುವೆ ಸಹಿತ ಕಿಂಡಿ ಅಣೆಕಟ್ಟು ನಿರ್ಮಾಣ ಕಾಮಗಾರಿಗೆ ಶಿಲಾನ್ಯಾಸ ಕಾರ್ಯಕ್ರಮ ಇಂದು ನಡೆಯಿತು. ಬೆಳ್ತಂಗಡಿ ಶಾಸಕ ಹರೀಶ್ ಪೂಂಜಾ ಅವರು ಕಾಮಗಾರಿಗೆ ಶಿಲಾನ್ಯಾಸವನ್ನು ನೆರವೇರಿಸಿದರು. ಕಣಿಯೂರು ಹಾಗೂ ಕೊಯ್ಯೂರು ಗ್ರಾಮಸ್ಥರ ಬೇಡಿಕೆಯಂತೆ ಕಿಂಡಿ ಅಣೆಕಟ್ಟನ್ನು ನಿರ್ಮಿಸುವ ಮೂಲಕ ಊರಿನ ಎಲ್ಲ ಕೃಷಿಕರಿಗೆ ಉಪಯೋಗ ಆಗುವಂತೆ ಶಾಸಕ ಹರೀಶ್ ಪೂಂಜಾ ಅವರು ಮಾಡಿದ್ದಾರೆ. ಇನ್ನು ಕಾರ್ಯಕ್ರಮದಲ್ಲಿ ಸ್ಥಳೀಯರು ಗ್ರಾಮಸ್ಥರು ಭಾಗಿಯಾಗಿದ್ದರು. ಈ ಸೇತುವೆದ ಅಪೇಕ್ಷೆ ಬೇಡಿಕೆ ಒಂದು ಮಸ್ತು ವರ್ಷದ ಬೇಡಿಕೆ. ಪ್ರಾಯಶಃ ಈ ಸುವರ್ಣ ಕಾಲ ಘಟ್ಟ ಇನ್ನಿತ ಸುವರ್ಣ ದಿನ ಅಂತ ಬಂದ್ರೆ ಭಾರಿ ಸಂತೋಷ ಪಡಪೆ. ಇನ್ನಿತ ಈ ದಿನಟ್ಟು 10 ಕೋಟಿ ರೂಪಾಯಿ ವೆಚ್ಚಡ್ ಇನ್ನು ಶಿಲಾನ್ಯಾಸ ಮಲ್ಪರೆ ಮಾತ ದೇವರನ್ನ ಮುಲ್ಪದ ಮಾತ ಹಿರಿಯಕಲ್ನ ಆಶೀರ್ವಾದಗಳು ಈ ಶಿಲಾನ್ಯಾಸನ ಮಲ್ತದೆ ಅಂತ ಬಂದ್ರೆ ಭಾರಿ ಸಂತೋಷ. ಈ ಸಂದರ್ಭ ಪುದರ್ ಪಂಡ್ರ ಪೂಜಿ ಕಣಿಯೂರುದಲ ಇಂಚಿಡಿ ಕೊಯ್ಯೂರುದಲ ಮಾತ ಪಾರ್ಟಿದ ಪ್ರಮುಖರ್ನಕ್ಲಪ್ಪು ಮುಲ್ಪದ ಮಾತ ಗ್ರಾಮ ಪಂಚಾಯತ್ ಸದಸ್ಯರ್ನಕ್ಲಪ್ಪು ನಮ್ಮ ತಾಲೂಕ್ ಪಂಚಾಯತ್ ಸದಸ್ಯರಪ್ಪು ಮುಲ್ಪದ ಮಾತೆರೆಲ್ಲ ಈ ಸಂದರ್ಭ ಸ್ವಾಗತ ಮಂತೊಂದು ಪತ್ರಿಕಾ ಮಾಧ್ಯಮದ ಬಂದಲ್ಲೂ ಮುಲ್ಲುದೇ. ಪ್ರಾಯಶಃ ಇನ್ನಿ ಪೆರಡಾಲ್ ಸೇತುವೆಗೆ 10 ಕೋಟಿ ರೂಪಾಯಿದ ಒಂದು ಅನುದಾನ ಇನ್ನು ಸೇತುವೆ ನಿರ್ಮಾಣದ ಕಾಮಗಾರಿ ಪ್ರಾರಂಭ ಆಪುನು. ಇತ ತಾನು ಟೆಂಡರ್ ಆದ ಈತ ಕಾಂಟ್ರಾಕ್ಟರ್ ಅಶೋಕ್ ಶೆಟ್ರ್ ಉಡುಪಿದ ಕುಂದಾಪುರದಾರ ನನ್ನ ಆರೆಗೆ ನೀ ಕಾಂಟ್ರಾಕ್ಟ್ ಆತ ನಾನು ಆಯ್ತ ಕಾಮಗಾರಿ ಶುರು ಮಲ್ಪರೆ ಎಲ್ಲಂಜಿ ಮರಿಯಲಾದುಲೈಡ್ ಬಾರಿ ಪೊರ್ಲುದ ರಸ್ತೆ ಸೇತುವೆದ ಕಾಮಗಾರಿ ಆದ ನಿಕ್ಲೆಗೆ ಸಂಚಾರ ಯೋಗ್ಯ ಆಪುನ ಅಂಚಿನ ಸೇತುವೆ ನಿರ್ಮಾಣ ಆಪುನ ಬಂದ ಭಾರಿ ಸಂತೋಷ ಪಡುತ್ತೆ. ತಾಲೂಕು ಒಂಜಿ ಪಶ್ಚಿಮ ವಾಹಿನಿ ಯೋಜನೆ ಹಿಡಿದು 24 ವೆಂಟೆಡ್ ಡ್ಯಾಮನ್ನು ನಮ್ಮ 75 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಲ್ತೀನಿ. ಆ ಸಂದರ್ಭ ಸರ್ವೆ ಮಲ್ಪನಾಗ ರಡ್ಡ ಅಂಶಡ್ಲ ನಮಕ್ ಪೆರಡಾಲ್ ಸೇತುವೆ ಬಾರಿ ಪೂರಕವಾದ ಬರ್ತನೆ. ಒಂಜೆಂಜಿನ ಅಂದ್ಕೊಂಡ ಒಂದು ಮಸ್ತ್ ಕಿಲೋಮೀಟರ್ ತಿರೋ ಮುಟ್ಟ ನೀರು ಉಂಟು ನೆಟ್ ಕೊಯ್ಯೂರುದಲ ಇಂಚಿ ಕಣಿಯೂರುದಲ ಭಾಗದಕ್ಲೆಗೆ ಮಸ್ತ್ ಅನುಕೂಲ ಆಪುನಂಚಿನ ನೀರಾವರಿದ ಯೋಜನೆ ಆಪುನ. ಇದೊಟ್ಟಿಗೆ ಕೊಯ್ಯೂರುಗಳ ಇಂಚಿಗೆ 15 ಸಂಪರ್ಕ ಆಪನಂಚಿನ ಒಂದು ಸೇತುವೆ ನಿರ್ಮಾಣ ಆಪುನ. ಪ್ರಾಯಶಃ ನನ್ನೆಲ್ಲ ಕೂಡ ಈ ಸೇತುವೆ ನಿರ್ಮಾಣ ಏನು ಹಿಡ್ಬುಕ್ಕ ಈ ಭಾಗದಕ್ಕೆ ಪೂರ ಇರಲ್ಲ ಕೊಯ್ಯೂರು ಬೇಟೆ ಒಬ್ಬುಜಿರು ಬುಕ್ಕ ಪೂರ 15 ಬರ್ತಾರೆ ದಯಮಾಡಿ ಬಾರಿ ಕೈತಲ್ಲ ಆಪುನ ಒಂದು 15 ಅದ ಉಪ್ಪಿನಂಗಡಿಗೆ ಪೋಯರ್ಲ ಮುಟ್ಟ ಆಪುಣ ಬೊಕ್ಕ ಇಂಚಿ 15 ದಕ್ಕಲು ಈ ಭಾಗದಕ್ಕಲಿಗೆ ಬೆಳ್ತಂಗಡಿಗೆ ಪೋಯರ್ಲ ಒಂದು ನನ್ನ ಕೈತಲ್ಲ ದಯಮಾಡ ಪೆರಡಾಲ್ ಸೇತುವೆಲ್ಲ ಹರ್ಪಳ ಸೇತುವೆಲ್ಲ ರಡ್ಡ ಅಂಡ ಬಾರಿ ಬೆಳ್ತಂಗಡಿಗೆ ಬಾರಿ ಕೈತಲ್ದ ಒಂಜಿ ರಸ್ತೆ ಅದು ಕಾಲೇಜ್ ಇಂಚಿ ಕಾಲೇಜಿ ಬರ್ಪನಕ್ಲೆಗುಪ್ಪು ಅಥವಾ ವ್ಯವಹಾರಗುಪ್ಪು ಸಂಪರ್ಕಕ್ಕೆ ಬಾರಿ ಕೈತಾಲಾಪುನಂಚಿನ ವ್ಯವಸ್ಥೆ ಎಂದು ಆಪುಂಡು. ಹರ್ಪಾಳಗ್ಲ 4 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಆತನ ಅವಲ ಪ್ರಾರಂಭ ಆಪುಂಡು. ಇನಿ ಐತಲ ಶಿಲಾನ್ಯಾಸ ಆತನ ಇದು ಬೇಲೆ ಶುರು ಮಲ್ತೀರ ಆ ಬೇಲೆ ಒಂದುಂಡು. ಕಣಿಯೂರು ಹಾಗೂ ಕೊಯ್ಯೂರು ಸುತ್ತಮುತ್ತಲಿನ ಒಂದು 4 ಗ್ರಾಮಗಳಲ್ಲಿ ಅತಿ ಹೆಚ್ಚು ಜನ ಕೃಷಿಯನ್ನು ಅವಲಂಬಿಸಿಕೊಂಡು ಜೀವನ ಮಾಡ್ತಿದ್ದಾರೆ. ಕೃಷಿಕರಿಗೆ ಪೂರಕ ಆಗುವಂತೆ ನಮ್ಮ ಶಾಸಕರು ಇಡೀ ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು 125 ಕೋಟಿ ವೆಚ್ಚದಲ್ಲಿ ತುಂಬ ಕಡೆ ಕಿಂಡಿ ಅಣೆಕಟ್ಟನ್ನು ನಿರ್ಮಿಸಿ ಕೃಷಿಕರಿಗೆ ಅಂತರ್ಜಲವನ್ನು ವೃದ್ಧಿಸುವ ಮೂಲಕ ಅವರ ಭೂಮಿಗೆ ಅವರ ಬೋರ್ವೆಲ್ಗಳಿಗೆ ಜಾಸ್ತಿ ನೀರು ಸಿಗುವ ಹಾಗೆ ಒಂದು ಅಣೆಕಟ್ಟಿನ ನಿರ್ಮಾಣ ಮಾಡುವ ಮೂಲಕ ತುಂಬ ಉತ್ತಮ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗೆ ನಮ್ಮ ಎಲ್ಲ ಕಣಿಯೂರಿನ ಕೊಯ್ಯೂರಿನ ಗ್ರಾಮಸ್ಥರ ಬೇಡಿಕೆಯಂತೆ ನಮ್ಮ ಗ್ರಾಮಕ್ಕೂ ಒಂದು ಕಿಂಡಿ ಅಣೆಕಟ್ಟನ್ನು 10 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸುವ ಮೂಲಕ ನಮ್ಮೆಲ್ಲ ಕೃಷಿಕರಿಗೆ ತುಂಬ ಪ್ರಯೋಜನವನ್ನು ಮಾಡಿಕೊಟ್ಟಿರ್ತಾರೆ. ಅಂತ ಶಾಸಕರಿಗೆ ನಮ್ಮೆಲ್ಲ ಗ್ರಾಮಸ್ಥರ ಪರವಾಗಿ ಧನ್ಯವಾದ. ಈ ಕಣಿಯೂರು ಮತ್ತು ಕೊಯ್ಯೂರನ್ನು ಸಂಪರ್ಕಿಸುವ ಪರಡಾಲ್ ಎಂಬಲ್ಲಿ ನಿರ್ಮಾಣವಾಗುತ್ತಿರುವಂತಹ ಕಿಂಡಿ ಅಣೆಕಟ್ಟಿನಿಂದ ಪದ್ಮುಂಜ ಕಣಿಯೂರು ಭಾಗದ ಹೃದಯ ಭಾಗವಾಗಿರುವಂತಹ ಪದ್ಮುಂಜದಲ್ಲಿ ರಾಷ್ಟ್ರೀಕೃತ ಬ್ಯಾಂಕಾದ ಕೆನರಾ ಬ್ಯಾಂಕು, ಜೂನಿಯರ್ ಕಾಲೇಜು ಹಾಗೂ
ಪದ್ಮುಂಜ ವ್ಯವಸಾಯ ಸೇವಾ ಸಹಕಾರಿ ಬ್ಯಾಂಕು ಇನ್ನಿತರ ಹಲವಾರು ಬ್ಯಾಂಕಿಂಗ್ ಕ್ಷೇತ್ರ ಹಾಗೂ ಶಾಲೆ ಕಾಲೇಜು ಇದರ ಎಲ್ಲ ಕಾರ್ಯಗಳು ಪದ್ಮುಂಜದಲ್ಲಿ ನಡೆಯುತ್ತಿರುವುದರಿಂದ ಪದ್ಮುಂಜ ಅಭಿವೃದ್ಧಿಯಾಗಲಿಕ್ಕೆ ಇನ್ನೂ ಕೂಡ ಅಭಿವೃದ್ಧಿಯಾಗಲಿಕ್ಕೆ ಅತಿ ಹೆಚ್ಚಿನ ಸಹಕಾರವನ್ನು ಶಾಸಕರು ಕೊಟ್ಟಿದ್ದಾರೆ. ಈ ಎಲ್ಲ ಅನುದಾನವನ್ನು ಒದಗಿಸಿಕೊಂಡಂಥ ಶಾಸಕರಿಗೆ ಇನ್ನೂ ಕೂಡ ನಮ್ಮ ಗ್ರಾಮದ ಅಭಿವೃದ್ಧಿಗೆ ಅತಿ ಹೆಚ್ಚಿನ ಅನುದಾನವನ್ನು ಒದಗಿಸಲು ಆ ದೇವರ ಆಯುರಾರೋಗ್ಯ ಶಕ್ತಿಯನ್ನು ನೀಡಲಿ ಎಂದು ಎಲ್ಲ ಗ್ರಾಮಸ್ಥರ ಪರವಾಗಿ ಅವರಿಗೆ ಮತ್ತೊಮ್ಮೆ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ.